ನಾನು ಆ್ಯಕ್ಚುಲಿ ಒಬ್ಬನೇ ಹೋಗೋಣ ಅಂತ ಆರಾಮ್ಸೆ ಒಂದು ಈಗ ಅನ್ನಿಸ್ತಾ ಇದೆ. ಕರ್ಕೊಂಬರ್ಬೇಕಿತ್ತು. ಒಬ್ಬನೇ ಇದ್ದರೆ ಮಳೆ ಶುರುವಾಯ್ತು, ಮಾತು ಶುರುವಾಗ್ಲಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬೈಕ್ ತೆಗೆಯೋದೆ ಸ್ವಲ್ಪ ದಿವಸ ಆಯಿತು, ಯಾಕಂದರೆ ಮಂಗಳೂರಲ್ಲಿ ಮಾನ್ಸೂನ್ ಒಂಥರ ನಿಂತಿತ್ತು. ಐ ಮೀನ್ ನಾಟ್ ಜಸ್ಟ್ ಮಂಗಳೂರು ಅನಿಸುತ್ತೆ, ಎಲ್ಲ ಕಡೆ ಮಾನ್ಸೂನ್ ಒಂಥರ ನಿಂತಿತ್ತು. ಫುಲ್ ಬಿಸಿಲಿತ್ತು, ಹೋಗೋಕ್ಕಾಗ್ತಾ ಇರಲಿಲ್ಲ, ಫುಲ್ ಡ್ರೈ ಇತ್ತು ಒಂಥರ. ಈಗಲೂ ಆ್ಯಕ್ಚುಲಿ ಸ್ಟಾರ್ಟ್ ಆಗಿಲ್ಲ, ಬಟ್ ಜಸ್ಟ್ ಐ ಥಿಂಕ್ ಒಂದು ಲಾಸ್ಟ್ ಒಂದು ವಾರದಿಂದ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಸ್ವಲ್ಪ ಅಗೇನ್ ಸ್ವಲ್ಪ ಕ್ಲೌಡಿ ಇದೆ, ಬೆಟರ್ ವೆದರ್. ಸೊ ಎನಿವೇ ನಮ್ಮ ಸೈಡ್ ಹೋಗದೆ ತುಂಬ ಟೈಮ್ ಆಯಿತು. ಸೊ ಲೆಟ್ ಸ್ಟಾರ್ಟ್ ಅಂತ ಒಂದು ಇವತ್ತು ಬೆಳಗ್ಗೆ ಮೊನ್ನೆ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಹೋಗಿದ್ದು ಒಂದು ಟ್ರೈಲ್, ಅಂದರೆ ಆವಾಗ ಅದು ಅಡ್ವೆಂಚರ್ ಇಟ್ಕೊಂಡು ಹೋಗಿದ್ದೆ, ಪ್ಲಸ್ ಪಿಲಿಯನ್ ಇತ್ತು. ಸೊ ನನಗೆ ಅದು ಆ್ಯಕ್ಚುಲಿ ಆ ಟ್ರೈಲ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇದನ್ನು ಇಟ್ಕೊಂಡು ಹೋಗ್ತಾ ಇದ್ದೀನಿ ಒಬ್ಬನೇ. ಬಟ್ ಹೋಪ್ಫುಲಿ ಶುಡ್ ಬಿ ಫೈನ್. ಇವತ್ತು ವೆದರ್ ಸ್ವಲ್ಪ ಸಕ್ಕ ಚೆನ್ನಾಗಿದೆ, ಬಟ್ ಐ ಹ್ಯಾವ್ ಗಾಟ್ ಸಮ್ ನೈಸ್ ವ್ಯೂ. ಇದು ಇಲ್ಲೇ ಉಜಿರೆ ಹತ್ರನೇ ಒಂದು ಆ್ಯಕ್ಚುಲಿ ವ್ಯೂ, ಜಸ್ಟ್ ಸೈಡಲ್ಲಿ ನೋಡಿದೆ, ನೋಡಿ ಹಿಂಗಿದೆ ಅಂತ. ಹಿಯರ್ ಇದು ಕುದುರೆಮುಖ, ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ನಿಮಗೆ. ಇಲ್ಲೊಂದು ವಾಟರ್ಫಾಲ್ ಬೇರೆ ಕಾಣ್ತಾ ಇದೆ, ಇಟ್ಸ್ ಬ್ಯೂಟಿಫುಲ್. ಇಲ್ಲಾಂದರೆ ಯೂಶ್ವಲಿ ಫಾಗ್ ಕವರ್ ಆಗಿರುತ್ತೆ, ಇವಾಗ ತುಂಬ ಕಡಿಮೆನೇ ಇದೆ, ಕೆಳಗಡೆ ಇದೆ. ಫಾರ್ ಅ ಚೇಂಜ್ ಒಂದು ಚಾರ್ಮಾಡಿ ಘಾಟಿದ್ದು ಪುಂಡಿ ಪಾಯಿಂಟ್. ಫಾರ್ ಅ ಚೇಂಜ್ ಇವತ್ತು ಸ್ವಲ್ಪ ಕ್ಲಿಯರ್ ಇದೆ. ಕೆಳಗಡೆ ಮಳೆ ಇದ್ದರು, ಇಲ್ಲಿ ಫುಲ್ ಕ್ಲಿಯರ್ ಇದೆ. ಮಾನ್ಸೂನಲ್ಲಿ ಆ್ಯಕ್ಚುಲಿ ಈ ಥರ ಕ್ಲಿಯರ್ ಸಿಗೋದು ಕಡಿಮೆ, ಯಾವತ್ತೂ ಫಾಗಿ ಇರುತ್ತೆ. ನೈಸ್. ಜಾರ್ತಾ ಇದೆ. ಅಡ್ವೆಂಚರ್ ತಂದಿದ್ರೆ ಒಳ್ಳೆ ಕೆಳಗಿರ್ತದೆ. ಕಾಡಿಗೆ ಹೋಗ್ತಾ ಇದೆ. ಜಾರ್ತಾ ಇದೆ, ಹಿಂಗೆ ನಡಿಲಿಕ್ಕೆ ಆಗ್ಲಿಕ್ಕಿಲ್ಲ. ಓಕೆ, ಒಂದು ಆ ಕಡೆ ಒಂದು ಈ ಕಡೆ ಇದೆ. ಒಟ್ಟಿಗೆ ಲೆಫ್ಟ್ ನೋಡೋಣ.
ಸ್ವಲ್ಪ ಸ್ಕೇರಿ ಇದೆ. ಕಾಡಿನ ಒಳಗಡೆ ರೋಡ್ ಹೋಗ್ತಾ ಇದೆ. ಓಕೆ ತುಂಬ ಒಳಗೆ ಬಂದಿರೋ ಹಾಗಿದೆ ಆ್ಯಕ್ಚುಲಿ ಫಾರೆಸ್ಟ್ ಇದು. ಓಕೆ, ಬಂದು ಒಂದು ಪ್ಲೇಸಿಗೆ ಬಂದಿದ್ದೀನಿ. ಸ್ವಲ್ಪ ಓಪನ್ ಇದೆ ಸದ್ಯಕ್ಕೆ, ಇನ್ನೂ ಐಡಿಯಾ ಇಲ್ಲ ಆ್ಯಕ್ಚುಲಿ ಎಲ್ಲಿ ಬಂದಿದ್ದೀನಿ ಅಂತೇಳಿ. ಫಸ್ಟ್ ರೂಟಲ್ಲಿ ತಗೊಂಬರ್ತಾ ಇದ್ದಿದ್ದೆ. ಬ್ಯೂಟಿಫುಲ್, ಬಟ್ ಒಂಥರ ಕೈಂಡ್ ಆಫ್ ಸ್ಕೇರಿ ಕೂಡ ಇದೆ.
ನಾನು ಆ್ಯಕ್ಚುಲಿ ಒಬ್ಬನೇ ಹೋಗೋಣ ಅಂತ ಆರಾಮ್ಸೆ ಒಂದು ಈಗ ಅನ್ನಿಸ್ತಾ ಇದೆ ಕರ್ಕೊಂಬರ್ಬೇಕಿತ್ತು. ಬಿಟ್ ಲಿಟ್ಲ್ ರಿಸ್ಕಿ ಥರನೂ ಇದೆ. ಸಖತ್ ಚೆನ್ನಾಗಿದೆ ಅಲ್ಲಿ ವ್ಯೂ ಎಲ್ಲ. ಬಟ್ ಯಾಕೋ ಇಲ್ಲಿ ಸೇಫ್ ಅನ್ನಿಸ್ತಾ ಇಲ್ಲ. ಅದರ್ ಸೈಡ್ ಮೇಲೆ ಹೋದರೆ ಮೋಸ್ಟ್ಲಿ ಒಳ್ಳೆ ವ್ಯೂ ಇದೆ, ನಡಿಬೇಕಷ್ಟೆ. ಸೊ ಆ ಕಡೆಯಿಂದ ಸ್ವಲ್ಪ ಕೆಳಗೆ ಇಳಿದ ಮೇಲೆ ಒಂದು ಇದು ತೋಟ ಚಲೋ ಸಿಕ್ಕಿದೆ ಅನ್ಎಕ್ಸ್ಪೆಕ್ಟೆಡ್. ಸೊ ಇಲ್ಲಿಂದ ಆ ಕಡೆಯಲ್ಲಿ ಯಾರು ಹೋಗೋಕ್ಕಾಗತ್ತೆ ನೋಡ್ತೇನೆ, ಇದೆಯಾ ಅಂತ ನೋಡಬೇಕು. ಸೈಡಿಗೆ ಹೋಗೋಕ್ಕೆ ಹೆದರಿಕೆ ಆಗುತ್ತೆ, ಫುಲ್ ಡೀಪ್ ಇದೆ ಇದು. ಇಲ್ಲೆಲ್ಲ ರೋಡ್ ಹೋಗುತ್ತೆ ಅಂದ್ಕೊಂಡು ನಡಿಬೋದು ಅನಿಸುತ್ತೆ. ಓಕೆ, ಬೈಕಲ್ಲಿ ಪಾರ್ಕ್ ಮಾಡಿದ್ದೀನಿ, ಹೆಲ್ಮೆಟ್ ಇಲ್ಲಿ ಇಡ್ತೀನಿ, ಕೈಯಲ್ಲಿ ಎತ್ಕೊಂಡು ಹೋಗೋದಕ್ಕಿಂತಲೂ. ಸ್ವಲ್ಪ ಮೇಲ್ಗಡೆ ಏನೋ ಇದೆ ನಡೆಯೋ ಥರ, ನೋಡೋಣ ಆಗತ್ತಾ ಅಂತ. ಇದು ಯಾವುದೋ ಒಂದು ಪ್ರೈವೇಟ್ ಎಸ್ಟೇಟ್. ಸೊ ಮೋಸ್ಟ್ಲಿ ಇದಕ್ಕೆ ಎಂಟ್ರಿ ಇಲ್ಲ. ನಾನು ಯಾವುದೋ ಒಳಗಡೆ ಬಂದೆ ಅಲ್ಲ, ಅದಕ್ಕೆ ಮೋಸ್ಟ್ಲಿ ಇಲ್ಲಿದ್ದೀನಿ. ಈಗ ವಾಪಸ್ ಹೋಗ್ತಾ ಮುಗಿದಿದ್ರೆ ಸಾಕಷ್ಟೆ. ಆ ಕಡೆ ರೂಟಿಂದ ಈ ಕಡೆನೂ ಹೋಗ್ತೀನಿ, ಅಲ್ಲಿ ಯಾರು ಇಳಿಯೋಕ್ಕಾಗತ್ತೆ ನೋಡೋಣ. ಕ್ಲಿಯರ್ ಆಗ್ತದೆ. ಸ್ವಲ್ಪ ಇದೆ ನೋಡೋಣ. ಇಟ್ಸ್ ಬ್ಯೂಟಿಫುಲ್. ಇಲ್ಲೊಂದು ಗುಡ್ಡ ಇದೆ, ಒಂಟಿ ಮರ ಚೆನ್ನಾಗಿದೆ. ಒಬ್ಬನೇ ಇದ್ದರೆ ಅದೇನೆಲ್ಲ ಸೌಂಡ್ ಕೇಳೋದು. ಸಡನ್ ಒಂದ್ಸಲ ಜೋರು ಗಾಳಿ ಬಂತು. ಸೊ ಇದ್ರ ಎಲ್ಲ ಸಡನ್ ಒಂದು ಡಿಫ್ರೆಂಟಾಗಿ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಆಡ್ಲೈಕ್ ಫ್ರಿಕ್ಡ್ ಔಟ್, ಏನಿದೆ ಒಂದು ಪುನಃ ಫಾಗ್ ಕವರ್ ಆಗ್ತಾ ಬಂತು. ಮೋಸ್ಟ್ಲಿ ನಾನು ಕ್ಲಿಯರ್ ಆಗುತ್ತೆ. ಬ್ಯೂಟಿಫುಲ್ ಒಂಟಿ ಮರ, ಗುಡ್ಡದ ಮೇಲೊಂದು ಒಂಟಿ ಮರ. ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೆ ಮಳೆಗಳೆಲ್ಲ.
ಇದು ರೀಸೆಂಟಾಗಿ ಇನ್ನೊಂದು ಕಡೆ ಒಂಥರ ಈ ಥರನೇ ಹೋಗಿ ಒಂದು ಗುಡ್ಡದ ಮೇಲೆ ಹೋಗಿತ್ತು. ಅದು ಹೀಗೆ ಅಮೇಝಿಂಗ್ ವ್ಯೂ. ನೀಲಕುರಂಜಿ ಆಗಲೇ ಆಗ್ತಾ ಇದೆ, ಜಾಸ್ತಿ ಇಲ್ಲ, ಸ್ವಲ್ಪ ಇದೆ ಅಷ್ಟೆ. ಓಕೆ, ಸೊ ಇಲ್ಲಿಂದ ಕೆಳಗೆ ಇಳಿತಾ ಇದ್ದೀನಿ. ಸೊ ಇವಾಗ ಇಲ್ಲೇ ಹೋದರೆ ಆಯಿತು, ಇದು ಆಲ್ಮೋಸ್ಟ್ ಆಮೇಲೆ ಹೈವೇಗೆಲ್ಲ ಕನೆಕ್ಟ್ ಆಗುತ್ತೆ. ನಾನು ಅಲ್ಲಿ ಬರ್ತಾ ಒಂದು ರೂಟ್ ಆ್ಯಕ್ಚುಲಿ ಆಮೇಲೆ ನೋಡೋಣ ಅಂತ ಬಿಟ್ಟಿದ್ದೆ. ಪುನಃ ಆ ಕಡೆನೇ ಹೋಗಬೇಕು, ಫುಲ್ ಒಳಗಡೆ ಪುನಃ ಹೋಗಬೇಕು. ಬಟ್ ಐ ಆಮ್ ಥಿಂಕಿಂಗ್ ಹೋಗೋಣ ಅಂತ. ಇಲ್ಲ ಅದೊಂದು ಮಿಸ್ ಆಗಿಬಿಡುತ್ತೆ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಮ್ಯಾಪ್ ಇವಾಗ ಲೋಡ್ ಆಯಿತು ಆ್ಯಕ್ಚುಲಿ. ಲೆಟ್ಸ್ ಹಿಟ್ ದ ಫಾರೆಸ್ಟ್ ಅಗೇನ್. ಆ್ಯಕ್ಚುಲಿ ಇಲ್ಲಿ ಬಂದಾಗ ಒಂಥರ ಅದು ಕಾಫಿ ಎಸ್ಟೇಟ್ ಎಲ್ಲ ನೋಡಿದಾಗ ಒಂಥರ ರಿಲ್ಯಾಕ್ಸ್ ಆಯಿತು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಡಿಸಪಾಯಿಂಟ್ಮೆಂಟ್ ಆಯಿತು, ಮುಗೀತಲ್ಲ ಟ್ರೈಲ್ ಅಂತ. ಈಗ ವಾಪಸ್ ಹೋಗ್ತೀವಿ. ಚೆನ್ನಾಗಿದೆ ಫಾರೆಸ್ಟ್, ನಿಂತು ಫೋಟೋ ತೆಗಿಬೋದು. ಫೋಟೋಗೆ ನಿಲ್ಲಿಸುವಷ್ಟು ಮೀಟ್ರ್ ಇಲ್ಲ ಇಲ್ಲಿ. ಓಕೆ, ಇಲ್ಲೇ ಲೆಫ್ಟ್ ಹೋಗ್ಬೇಕಿದ್ದು. ಕೆಳಗೆ ಹೋಗೋದು ದೊಡ್ಡದಲ್ಲ, ಮೇಲೆ ಬರೋಕ್ಕಾಗತ್ತಾ ಇಲ್ವ ನೋಡಬೇಕು. ಸೊ ಇಲ್ಲಿ ಎಂಡಾಗುತ್ತೆ ಇದು ರೋಡ್. ಕೆಳಗೆ ಬರ್ತಿದ್ರೆ ಹತ್ತಕ್ಕೆ ತುಂಬ ಕಷ್ಟ ಇದೆ. ಇಲ್ಲಿ ಓನಲ್ಲಿ ಗೊತ್ತಾಗಲ್ಲ ನಿಮ್ಗೆ ಆ್ಯಕ್ಚುಲಿ ಅದು ಇನ್ಕ್ಲಿನೇಷನ್. ಇಲ್ಲಿಂದ ನಡ್ಕೊಂಡು ಹೋಗೋ ದಾರಿ ಇದೆ, ರೋಡ್ ಬಂತ ಇಲ್ಲ. ಲೀಚಸ್ ಇದೆ. ಆ್ಯಕ್ಚುಲಿ ಪುನಃ ವಾಪಸ್ ಬಂದೆ. ನಾನು ಆ ಕಡೆ ಹೋಗಬೇಕಿದ್ದು ರೂಟಲ್ಲೇ ಎಲ್ಲ ಆ್ಯಕ್ಚುಲಿ ಏನೂ ಸಿಕ್ಕಿಲ್ಲ ನೋಡೋಕ್ಕೆ. ಅದು ರೋಡ್ ಎಂಡ್ ಇತ್ತಲ್ಲ, ಅದಕ್ಕೆ ಈಗ ಪುನಃ ಆ ಕಡೆ ಹೋಗ್ಬೇಡ ಅಂತ ಪುನಃ ನಾನೀಗ ಟ್ರೈಲಲ್ಲಿ ಒಂದು 3 ಸಲ ಹೋದೆ. ಈಗ ಇವರು ಇಲ್ಲಿ ಬಿಡೋದಿದ್ದರೆ 4ನೇ ಸಲ ವಾಪಸ್ ಹೋದೆ. ಆ್ಯಕ್ಚುಲಿ ನಾನಿದು
ಕಾಫಿ ಎಸ್ಟೇಟ್ ಅಂದ್ಕೊಂಡಿದ್ದೆ, ಟೀ ಆ್ಯಕ್ಚುಲಿ ಇದು. ಗೊತ್ತಾಗ್ತಾ ಇಲ್ಲ, ಬಟ್ ಟೀ ಥರ ಸ್ಮೆಲ್ ಇದೆ. ಬ್ಯೂಟಿಫುಲ್, ಸಕ್ಕ ಚೆನ್ನಾಗಿದೆ ಇದು ಆ್ಯಕ್ಚುಲಿ. ಅವರೆಲ್ಲ ಒಂಥರ ನೋಡ್ತಾ ಇದ್ರು ನನಗೆ. ಅಲ್ಲಿ ಕೆಲಸ ಮಾಡೋರು, ಗೊತ್ತಿಲ್ಲ ಏನಕ್ಕೆ ಬಂದಿದ್ದಾನೆ ಅಂತ. ಇಟ್ಸ್ ಬ್ಯೂಟಿಫುಲ್. ಕೊಟ್ಟಿಗೆಹಾರ ಬಂದರೆ ಒಂದು ರಿಚುವಲ್ ನೀರು ದೋಸೆ ತಿನ್ನೋದು. ಈ ಥರ ನೋಡೋಕೆ ಖುಷಿ ಆಗುತ್ತೆ ಕೊಟ್ಟಿಗೆಹಾರ. ಸೊ ಇದೇ ಹೋಟೆಲ್ ಅನಿಲ್ ಅಂತೇಳಿ. ಒಂದು ರಿಚುವಲ್ ಕಂಪ್ಲೀಟ್ ಆಯ್ತು. ಇವಾಗ ವಾಪಸ್ ಮಂಗಳೂರು. ತುಂಬ ದಿವಸದಿಂದ ನೋಡಿದ್ದೆ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಪ್ರತಿಷ್ಠಾನ ಅಂತೇಳಿ. ಓಕೆ, ಆಲ್ಮೋಸ್ಟು ರೈಡ್ ಎಂಡ್ ಮಾಡಿ ವಾಪಸ್ ಹೋಗೋದಂತ ಇದ್ದೆ. ಇಲ್ಲೇ ಜಸ್ಟ್ ಪಾಸ್ ಆಗ್ತಿದ್ದೆ ಕೊಟ್ಟಿಗೆಹಾರದಿಂದ ನೀರು ದೋಸೆ ಕುಡಿಯೋದು. ಒಂದು ಒಳ್ಳೆ ಪ್ಲೇಸನ್ನು ಆ್ಯಕ್ಚುಲಿ ತುಂಬ ಟೈಮಿಂದ ನೋಡಿದ್ದೆ, ಬಟ್ ಯಾವತ್ತೂ ಬಂದಿರಲಿಲ್ಲ. ಇವತ್ತೊಂದು ಸಲ ಬಂದು ನೋಡೋಣ ಅಂತ ಹೇಳಿ ಈ ಕಡೆ ಬಂದಿದ್ದೆ. ಸೊ ನಿಮಗೆಲ್ಲ ಗೊತ್ತಿರೋ ನಮಗೆ ಈ ನೇಚರ್, ಅದು ಪ್ರಕೃತಿ ಅಂತೆಲ್ಲ ಓಡಾಡೋದೆಲ್ಲ ಆ್ಯಕ್ಚುಲಿ ಇಟ್ಸ್ ಆಲ್ ಇನ್ಸ್ಪೈರ್ಡ್ ಬೈ ಒನ್ ಮ್ಯಾನ್, ಪೂರ್ಣಚಂದ್ರ ತೇಜಸ್ವಿ ಅಂತೇಳಿ, ಕುವೆಂಪು ಅವರವರ ಮಗ. ಸೊ ಅವ್ರ ಬುಕ್ ನಾವು ಚಿಕ್ಕನ್ನಲ್ಲಿ ಓದಿ ಎಷ್ಟು ತಲೆ ಹಾಳಾಗಿತ್ತಂದರೆ ನೇಚರ್ ಅಂತೆಲ್ಲ, ಇವಾಗ ಅದನ್ನೇ ಹುಡ್ಕೊಂಡು ಇಲ್ಲೇ ಸುತ್ತಾಡ್ತಿರ್ತೀವಿ. ಸೊ ಇಲ್ಲೊಂದು ಆಲ್ಮೋಸ್ಟ್ ಒಂದು ತುಂಬ ವರ್ಷ ಹಿಂದಿಂದ ಒಂದು ಆ್ಯಕ್ಚುಲಿ ಇಲ್ಲಿ ಬೋರ್ಡ್ ಥರ ನೋಡಿದ್ದೆ, ಪೂರ್ಣಚಂದ್ರ ತೇಜಸ್ವಿ ಥರ, ಬಟ್ ಏನು ಕಾಣ್ತಾ ಇರಲಿಲ್ಲ. ಇವತ್ತೊಂದು ಬಿಲ್ಡಿಂಗ್ ಇತ್ತು, ಸೊ ರೋಡ್ಗೆ ಚೆನ್ನಾಗಿ ಕಾಣ್ತಾ ಇತ್ತು, ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ಅಂತ ಇಲ್ಲೇ. ಸೊ ಏನಿರ್ಬೋದು ಅಂತೇಳಿ ನೋಡೋಕ್ಕೆ ಬಂದರೆ, ಸೊ ನನಗೆ ಆ್ಯಕ್ಚುಲಿ ಆಲ್ರೆಡಿ ಇಲ್ಲಿ ಬಂದ ಕೂಡಲೇ ನಂದೀಶ್ ಅಂತ ಅಲ್ಲಿ ನೋಡ್ಕೊಂಡು ಬರ್ತೀವಿ. ಅವ್ರು ಫುಲ್ ಇಂಟ್ರೊಡಕ್ಷನ್ ಅದ್ರ ಬಗ್ಗೆ ಏನೆಲ್ಲ ಹೇಳಿದರು, ಸಖತ್ ಒಳ್ಳೆ ರಿಸೀವ್ ಮಾಡ್ತಾರೆ ಬಂದ ಕೂಡಲೇ. ಸೊ ನಿಮಗೆ ಇದು ಏನಿರ್ಬೋದು ಅಂತೆಲ್ಲ ನೋಡಿ. ಸೊ ಇದೇ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ಅಂತೇಳಿ. ಇದು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಗೌರ್ಮೆಂಟಿಂದ ಮ್ಯಾನೇಜ್ ಮಾಡ್ತಾ ಇರೋದು ಇದು. ಇವಾಗ ಇದು ನಮ್ಮ ಕುವೆಂಪುರವರ ಪೂರ್ಣಚಂದ್ರ ತೇಜಸ್ವಿ ಅವರ ಮಾಯಾಲೋಕದ ಕ್ಯಾರೆಕ್ಟರ್ಗಳನ್ನೆಲ್ಲ ಒಂದೊಂದು ಪಿಕ್ ಮಾಡಿದ್ದಾರೆ. ಕಿವಿಯಲ್ಲ, ಬಟ್ ನಾಯಿಗಳಿದೆ. ಸೊ ಇಲ್ಲಿ ಬಂದರೆ ನಾನು ನಿಮಗೆ ಒಳಗಡೆ ಎಲ್ಲ ತೋರಿಸ್ತೀನಿ ಹೇಗಿದೆ ಅಂತೇಳಿ. ಸಕ್ಕ ಚೆನ್ನಾಗಿದೆ. ಅದು ಇವಾಗ ರೀಸೆಂಟಾಗಿ ಸ್ವಲ್ಪ ರಿನೋವೇಷನ್ ಎಲ್ಲ ಆಗಿ ಚೆನ್ನಾಗಿದೆ. ಯಾರು ಬೇಕಾದ್ರೂ ಬರ್ಬೋದು. ಹಿಂಗಿದೆ. ಅವನನ್ನ ಚೇತನ. ಆಧುನಿಕ ಕನ್ನಡ ಮಾಯಾವಿ. ನಿಮ್ಗೆ ತುಂಬ ಜನರಿಗೆ ಹೇಗೂ ಗೊತ್ತಿದೆ, ಲೈಕ್ ಇವರು ಪೂರ್ಣಚಂದ್ರ ತೇಜಸ್ವಿ ಈಗ ಇಲ್ಲ ಆದರೂ ಅವರು ಇವಾಗ ಇರೋ ಯೂತ್ಗೆಲ್ಲ ಎಷ್ಟೋ ಒಂಥರ ಇನ್ಸ್ಪಿರೇಷನ್. ಅಂದರೆ ಈಗಲೂ ಹುಚ್ಚಾಗ್ತಾರೆ ಅವ್ರ ಬುಕ್ ಓದಿದರೆ. ಇಲ್ಲಿ ನೋಡಿ, ಇದೊಂಥರ ಓಪನ್ ಲೈಬ್ರರಿ ಥರ. ಇಲ್ಲಿ ಬಂದು ನಿಮಗೆ ಇಲ್ಲಿದೆ ಕುವೆಂಪುರವರ ಪುಸ್ತಕ ಎಲ್ಲ, ಪೂರ್ಣಚಂದ್ರ ತೇಜಸ್ವಿ ಅವರ ಪುಸ್ತಕಗಳೆಲ್ಲ ಇಲ್ಲಿದೆ. ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ಇಟ್ಕೊಂಡು ಇಲ್ಲಿ ಕೂತು ಓದ್ಬೋದು. ಫುಲ್ ಗ್ಲಾಸಲ್ಲಿ ಮಾಡಿದ್ದಾರೆ. ಸುತ್ತ ಚೆನ್ನಾಗಿ ಕಾಣುತ್ತೆ. ಮಳೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ.
ಹಿಂಗೆ ನೋಡಿಕೊಂಡು ಇಲ್ಲಿ ಕೂತು ಓದ್ಬೋದು. ಅವರು ಇನ್ನೇನು ಒಂದು ಟೀ ಎಲ್ಲ ಅದನ್ನು ಕೂಡ ಸೆಟ್ ಮಾಡ್ತಿದ್ದಾರೆ, ಟೀ ಕಾಫಿ ಇದೆಲ್ಲ. ಸೊ ಅದು ನಿಮಗೆ ಇಲ್ಲಿ ಕೂತ್ಕೊಂಡು ಕುಡಿಬೋದು. ಸೊ ಇಲ್ಲಿ ಬಂದರೆ ಇಲ್ಲೊಂದು ಮ್ಯೂಸಿಯಂ ಕೂಡ ಸೆಟಪ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇನ್ನೂ ಆಗಿಲ್ಲ ಫುಲ್ ಸೆಟ್, ಬಟ್ ಕುವೆಂಪು ಅವರ ಪೂರ್ಣಜ್ಯೋತಿ ಅವರೆಲ್ಲ ಬುಕ್ಕಿದ್ದು ಇದನ್ನು ಕಥೆಗಳನ್ನ ಹಾಕಿದ್ದಾರೆ ಇಲ್ಲಿ. ಹೋಗ್ಬೋದಲ್ಲ ಇಲ್ಲೇ ಇಲ್ಲೆಲ್ಲ ಅವ್ರದ್ದು ಫೋಟೋಗಳನ್ನೆಲ್ಲ ಅವ್ರು ತೆಗೆದಿರೋ ಫೋಟೋಗಳನ್ನು ತಂದು ಹಾಕ್ತಾರಂತೆ. ಅದು ದೊಡ್ಡ ಫ್ರೇಮಲ್ಲಿ ಸದ್ಯಕ್ಕೆ ಇವಾಗ ಜಸ್ಟ್ ಫಿಲ್ ಮಾಡೋಕ್ಕೆ ಇದು ಹಾಕಿದ್ದಾರೆ. ಇನ್ನೂ ಚೆನ್ನಾಗಿ ಆಗುತ್ತೆ ಆ್ಯಕ್ಚುಲಿ. ನೈಸ್. ಬಟ್ ಇದು ನನಗೆ ಸಖತ್ ಖುಷಿ ಆಯಿತು. ಮಳೆಗಾಲ ಬಂದರೆ ಇನ್ನೂ ಚೆನ್ನಾಗಿ, ಮಳೆ ಬರ್ತಾಯಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲೇ ಅವ್ರದ್ದು ಆಫೀಸ್ ಇದೆ, ಇಲ್ಲಿ ವಾಶ್ರೂಮ್ ಬೇರೆ ಇದೆ, ಚೆನ್ನಾಗಿದೆ ಆ್ಯಕ್ಚುಲಿ. ವಾಶ್ರೂಮ್ ಬೇರೆ ಯೂಸ್ ಮಾಡ್ಬೋದು ಯಾರು ಬಂದರು. ನೈಸ್. ಇವರ ಬುಕ್ಸ್ ಎಲ್ಲ ಇಲ್ಲಿ ಬಂದು ಸೊ ಇಲ್ಲಿ ಬಂದಿರೋದಕ್ಕೆ ನಂದೀಶ್ ಅವರು ಇದೊಂದು ಬುಕ್ ಬೇರೆ ಕೊಟ್ಟರು. ಜಸ್ಟ್ ಫಾರ್ ಎಲ್ಲರನ್ನ ಆ್ಯಕ್ಚುಲಿ ವೆಲ್ಕಮ್ ಮಾಡಿ ಒಂದು ಬುಕ್ ಬೇರೆ ಕೊಟ್ಟರು. ಅದ್ರಲ್ಲಿ ಬಂದರೆ ಓಕೆ, ಆಲ್ಮೋಸ್ಟ್ 1 ಗಂಟೆ ಸ್ಪೆಂಡ್ ಮಾಡಿದೆ ಇಲ್ಲಿ. ಸಖತ್ ಚೆನ್ನಾಗಿದೆ ಆ್ಯಕ್ಚುಲಿ. ಒಳ್ಳೆ ಸತೀಶ್ ಮತ್ತು ನಂದೀಶ್ ಬಂಕೇನಹಳ್ಳಿ ಇವರೆಲ್ಲ, ಮತ್ತು ಇಬ್ಬರು ಹೆಂಗಸರು ಇದ್ದರು. ಅವ್ರ ಹೆಸರು ಹೇಳೋಕೆ ಮಾಡಿದೆ, ತುಳು ಮಾತಾಡ್ತಾರೆ ಅವರಿಬ್ಬರು. ಸೊ ಚೆನ್ನಾಗಿ ಮಾತಾಡಿದರು. ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಇಲ್ಲಿ ಬಂದರೆ ನಿಮಗೂ ಬರ್ಬೋದು. ಏನು ಹಣ ಕೊಡಬೇಕಂತ ಏನಿಲ್ಲ, ಗೌರ್ಮೆಂಟ್ ಇದು ಮಾಡಿರೋದು. ಸೊ ನಿಮಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಅವರು ಸಖತ್ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಬೇರೆ. Until next time.